ತುಳುನಾಡಿನಲ್ಲಿ ತೆನೆ ಹಬ್ಬಕ್ಕೆ ವಿಶೇಷ ಮಹತ್ವ ಇದೆ. ಇಲ್ಲಿನ ಹಿಂದೂ ಹಾಗೂ ಕ್ರೈಸ್ತ ಬಂಧುಗಳು ಹೊಸ ಭತ್ತದ ತೆನೆಯನ್ನ ತಂದು ಸಾಂಪ್ರದಾಯಿಕವಾಗಿ ಮನೆ ತುಂಬಿಸಿಕೊಂಡು ಭತ್ತದ ತೆನೆಯಂತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಸಮೃದ್ಧಿಯಾಗಲಿ ಎನ್ನುವ ಆಶಯದೊಂದಿಗೆ ಹೊಸ ಅಕ್ಕಿಯ ಊಟ ಮಾಡುವ ಪದ್ಧತಿ ಪರಂಪರೆಯಿಂದಲೇ ನಡೆದುಕೊಂಡು ಬಂದಿದೆ. ತುಳುನಾಡಿನ ಭತ್ತದ ಗದ್ದೆಗಳು ಅಡಿಕೆ ತೋಟಗಳಾಗಿ ಬದಲಾದ ಬಳಿಕ ತೆನೆ ಹಬ್ಬ ಆಚರಿಸಲು ಭತ್ತದ ತೆನೆ ಹುಡುಕುವುದೇ ಸಾಹಸದ ಕೆಲಸವಾಗಿದೆ. ಇದನ್ನರಿತ ಬಂಟ್ವಾಳದ ಪಚ್ಚಿನಡ್ಕ ನಿವಾಸಿ ವಿಲ್ಫ್ರೆಡ್ ಡಿಸೋಸಾ ಸಾಗುವಳಿ ಮಾಡಿ ಕಳೆದ ಹಲವಾರು ವರ್ಷಗಳಿಂದ ಭತ್ತ ಬೆಳೆದು ಅಗತ್ಯವುಳ್ಳ ಸರ್ವಧರ್ಮೀಯರಿಗೆ ನೀಡಿ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾರೆ. ವಿಲ್ಫ್ರೆಡ್ ಡಿಸೋಸಾ ಕಳೆದ ಹಲವಾರು ವರ್ಷಗಳಿಂದ ಭತ್ತ ಬೆಳೆಯುತ್ತಿದ್ದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 100ಕ್ಕಿಂತಲೂ ಅಧಿಕ ದೇವಸ್ಥಾನ ಹಾಗೂ ಚರ್ಚ್ಗಳಿಗೆ ತೆನೆ ನೀಡುತ್ತಿದ್ದಾರೆ. ಆರಂಭದಲ್ಲಿ ಪರಂಗಿಪೇಟೆಯ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ವತಿಯಿಂದ ನಡೆಯುವ ಗಣೇಶೋತ್ಸವದಲ್ಲಿ ತೆನೆ ವಿತರಿಸಲು ಕೃಷಿಕ ವಿಲ್ಫ್ರೆಡ್ ಡಿಸೋಸಾ ಅವರಲ್ಲಿ ತೆನೆ ನೀಡುವಂತೆ ವಿನಂತಿಸಿಕೊಂಡಿದ್ರು. ಆ ವರ್ಷ ಅವರಿಗೆ ಬೇಕಾಗುವಷ್ಟು ತೆನೆ ನೀಡಿದ ಬಳಿಕ ಮುಂದಿನ ವರ್ಷದಿಂದ ತೆನೆಗೆ ಬೇಡಿಕೆ ಬಂದ ಹಿನ್ನೆಲೆಯಲ್ಲಿ ಮನೆಯ ಪಕ್ಕ ಭತ್ತದ ಕೃಷಿ ಮಾಡಿ ಅಗತ್ಯವುಳ್ಳವರಿಗೆ ತೆನೆ ನೀಡುವ ಕಾರ್ಯವನ್ನ ನಡೆಸಿಕೊಂಡು ಬರ್ತಿದ್ದಾರೆ. ಪ್ರಸ್ತುತ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನಗಳಾದ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ, ನಂದಾವರ ವಿನಾಯಕ ಶಂಕರನಾರಾಯಣ ದುರ್ಗಾಂಬ ದೇವಸ್ಥಾನ, ಮಂಗಳೂರಿನ ಶರವು ಗಣಪತಿ ದೇವಸ್ಥಾನ, ಕಾಟಿಪಳ್ಳ ಗಣಪತಿ ದೇವಸ್ಥಾನ, ಪೊಳಲಿ ದೇವಸ್ಥಾನ, ಪದವಿನಂಗಡಿ ದೈವ ಕ್ಷೇತ್ರ, ಪುತ್ತೂರು ಗರಡಿ ಹೀಗೆ ಜಿಲ್ಲೆಯ ಹೊರಭಾಗ ಕೇರಳ ಗಡಿಭಾಗದಿಂದಲೂ ಜನರು ಇವರ ಮನೆಗೆ ಬಂದು ತೆನೆ ಕೊಂಡೊಯ್ಯುತ್ತಾರೆ. ಕಾಟಿಪಳ್ಳದ ಒಂದೇ ದೇವಸ್ಥಾನಕ್ಕೆ ಪ್ರತಿ ವರ್ಷ 2 ಪಿಕಪ್ ತೆನೆ ಹೋಗುತ್ತದೆ ಎನ್ನುತ್ತಾರೆ ವಿಲ್ಫ್ರೆಡ್ ಅವರು. ಚೌತಿ ಹಬ್ಬದ ಸಮಯಕ್ಕೆ ಹೆಚ್ಚಿನ ಗದ್ದೆಗಳು ಖಾಲಿಯಾಗಿರುತ್ತದೆ. ಆದರೆ ವಿಲ್ಫ್ರೆಡ್ ಡಿಸೋಸಾ ಅವರ ಗದ್ದೆಯಲ್ಲಿ ಭತ್ತದ ಪೈರುಗಳಲ್ಲಿ ತೆನೆ ತೂಗುತ್ತಿರುವುದರಿಂದ ಈ ಸಂದರ್ಭದಲ್ಲಿ ತೆನೆಗೆ ಭಾರಿ ಬೇಡಿಕೆ ಇದೆ. ಮೇ ತಿಂಗಳ ಆರಂಭದಲ್ಲಿಯೇ ಮನೆಯ ಪಕ್ಕದ ಗದ್ದೆಯಲ್ಲಿ ಬೀಜ ಬಿತ್ತನೆ ಮಾಡುತ್ತಾರೆ. 4 ತಿಂಗಳಾಗುವ ಸಮಯದಲ್ಲಿ ತೆನೆ ಬಿಟ್ಟು ಕೊಯ್ಲಿಗೆ ಸಿದ್ಧವಾಗಿರುತ್ತದೆ. ಈಗಾಗಲೇ ಹಿಂದೂಗಳ ಚೌತಿ ಹಬ್ಬಕ್ಕೆ ಮೊದಲ ಹಂತದ ಕೊಯ್ಲು ನಡೆದಿದ್ದು, ಕ್ರೈಸ್ತರ ತೆನೆ ಹಬ್ಬಕ್ಕೆ 2ನೇ ಕೊಯ್ಲಿಗೆ ತೆನೆ ಸಿದ್ಧವಾಗಿದೆ. ಭತ್ತದ ತೆನೆಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಬೇಡಿಕೆ ವ್ಯಕ್ತವಾಗುತ್ತಿರುವುದರಿಂದ ವಿಲ್ಫ್ರೆಡ್ ಅವರು ಕಳೆದ 4 ವರ್ಷಗಳಿಂದ ಸ್ಥಳೀಯ ಬಟ್ಟತೂಡಿ ಎಂಬಲ್ಲಿ ಉಮೇಶ್ ಶೆಟ್ಟಿ ಎಂಬುವರ 2.5 ಎಕರೆ ವಿಸ್ತೀರ್ಣದ ಜಮೀನನ್ನ ಗೇಣಿಗೆ ಪಡೆದು ಸಾಗುವಳಿ ಮಾಡುತ್ತಿದ್ದಾರೆ. ಈ ಮೂಲಕ ಉತ್ತಮ ಬೆಳೆಯ ಜೊತೆಗೆ ಉತ್ತಮ ಆದಾಯವನ್ನ ಪಡೆಯುತ್ತಿದ್ದಾರೆ. ವಿಲ್ಫ್ರೆಡ್ ಡಿಸೋಸಾ ಅವರು ಕೃಷಿಕ ಕುಟುಂಬದಿಂದಲೇ ಬಂದವರು. ಕೃಷಿಯಲ್ಲಿ ಅಪಾರ ಆಸಕ್ತಿ ಹೊಂದಿದವರು. ಇವರು ಭತ್ತದ ಕೃಷಿ ಮಾಡುವುದರ ಜೊತೆಗೆ ಮನೆಯ ಸಮೀಪದ ಜಮೀನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮುಳ್ಳು ಸೌತೆಯನ್ನ ಬೆಳೆದಿದ್ದಾರೆ. ಇದರ ಜೊತೆಗೆ ಬೆಂಡೆ, ಪಡುವಳಕಾಯಿ, ಸಣ್ಣ ಕೈತೋಟ ಇದೆ. ಪತಿಯ ಕೃಷಿ ಕಾರ್ಯಕ್ಕೆ ಅವರ ಪತ್ನಿ ದೊರೋತಿ ಡಿಸೋಸಾ ಹಾಗೂ ಸಹೋದರರು ಸಹಕಾರವನ್ನ ನೀಡುತ್ತಿದ್ದಾರೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.